ನೋಡಿ ಪೂರಿ ಹೇಗೆ ಉಬ್ಬಿ ಬಂದಿದೆ ಅಂತೇಳಿ. ಇದರ ಮೇನ್ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ತೇನೆ ಯಾವುದು ಅಂತ ಹೇಳಿ. ಇದು ಗೋಧಿ ಹಿಟ್ಟಿನಿಂದ ಮಾಡಿದಂಥದ್ದು. ನಾನಿಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೇನೆ. ಇದು 2 ಟೀ ಸ್ಪೂನ್ ಸಕ್ಕರೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕಿ ನೀರಲ್ಲಿ ಕರಗಿಸಬೇಕು. ಇದು ಗೋಧಿ ಹಿಟ್ಟು. ನಾನು 2.5 ಕಪ್ ಅಷ್ಟು ತಗೊಂಡಿದ್ದೇನೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ರವೆ. ಇದನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ಸ್ವಲ್ಪ ನೀರು ಹಾಕಿ ಕಳಿಸ್ಬೇಕು. ಸ್ವಲ್ಪ ಎಣ್ಣೆ, ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಪೂರಿಗೆ ಹೇಗೆ ಕಲಿಸ್ತೀರಾ ಹಾಗೆಯೇ ಕಲಿಸಿದರೆ ಸಾಕು. ಸ್ವಲ್ಪ ಇಟ್ಟು ನಾನೊಂದು 10 ನಿಮಿಷ ಬಿಟ್ಬಿಡ್ತೇನೆ. ಈಗ ಉಂಡೆಗಳನ್ನು ಮಾಡುವ. ಸ್ವಲ್ಪ ದಪ್ಪಗೆ ಲಟ್ಟಿಸಿದರೆ ನಿಮಗೆ ಪೂರಿ ಚೆನ್ನಾಗಿ ಉಬ್ಬಿ ಬರ್ತದೆ. ಜಾಸ್ತಿ ಮೈದಾದಲ್ಲಿ ಪೂರಿ ಮಾಡ್ತಾರೆ. ಆದರೆ ನಾನಿಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ, ಗೋಧಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ, ಬಿಸಿಯಾಗಿದೆ. ಈಗ ಒಂದೊಂದು ಹಾಕುವ ಪೂರಿಯನ್ನು. ನೋಡಿ ಹೇಗೆ ಉಬ್ಬಿ ಬರ್ತಿದೆ ಅಂತೇಳಿ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ. ನೋಡಿ ಹೇಗೆ ಬಂದಿದೆ ಅಂತೇಳಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಉಬ್ಬಿ ಬರ್ತಿದೆ ಅಂತ ಹೇಳಿ. ಇದು ರವೆ ಹಾಕಿರೋದ್ರಿಂದ ಉಬ್ಬಿ ಬರ್ತದೆ. ನೋಡಿ ಯಾವ ಥರ ಉಬ್ಬಿ ಬಂದಿದೆ ಅಂತ ಹೇಳಿ. ಇದನ್ನು ಆಲೂಗಡ್ಡೆ ಪಲ್ಯ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನೋಡಿ ಹೇಗೆ ಕಲರ್ ಬಂದಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.